ಉಡುಪಿ ಜಿಲ್ಲೆಯ ಹಿರಿಯಡ್ಕ ಸಮೀಪದ ಪಡ್ಡಂನ ಕೃಷಿ ಜಮೀನಿನಲ್ಲಿ ಅಪರೂಪದ ನೀರುನಾಯಿ ಕಾಣಿಸಿಕೊಂಡಿದ್ದು ಸ್ಥಳೀಯರಲ್ಲಿ ಕುತೂಹಲ ಮೂಡಿಸಿದೆ. ಸ್ಥಳೀಯ ರೈತ ರಾಘವೇಂದ್ರ ಅವರು ತಮ್ಮ ಭತ್ತದ ಗದ್ದೆಯನ್ನ ಟ್ರ್ಯಾಕ್ಟರ್ ಮೂಲಕ ಉಳುಮೆ ಮಾಡ್ತಾ ಇದ್ದ ವೇಳೆ ಇದು ಕಾಣಿಸಿಕೊಂಡಿದೆ. ಗಮನಿಸಿದಾಗ ಅದು ನೀರುನಾಯಿ ಎಂಬುದು ತಿಳಿದು ಬಂದಿದೆ. ಅದೇ ಪ್ರದೇಶದಲ್ಲಿ ಇದ್ದು ವಿಶ್ರಾಂತಿ ಪಡಿತಾ ಇದ್ದ ನೀರುನಾಯಿಯನ್ನ ಸ್ಥಳೀಯರು ಹೆಚ್ಚಿನ ಕುತೂಹಲದಿಂದ ವೀಕ್ಷಿಸಿದ್ದಾರೆ. ಸಾಮಾನ್ಯವಾಗಿ ನದಿ, ಕೆರೆ, ತೊರೆ ಸೇರಿದಂತೆ ನೀರಿನ ಮೂಲಗಳ ಸುತ್ತಮುತ್ತ ಕಂಡುಬರುವ ನೀರುನಾಯಿ ಕೃಷಿ ಪ್ರದೇಶದ ಭತ್ತದ ಗದ್ದೆಯಲ್ಲಿ ಪ್ರತ್ಯಕ್ಷವಾಗಿರುವುದು ಅಪರೂಪ. ಈ ಹಿನ್ನೆಲೆಯಲ್ಲಿ ಪಡ್ಡಂ ಪರಿಸರದಲ್ಲಿ ನೀರುನಾಯಿ ಕಾಣಿಸಿಕೊಂಡಿರುವುದು ಸ್ಥಳೀಯರ ಗಮನ ಸೆಳೆದಿದೆ. ನೀರ್ನಾಯಿ ನೋಡಿ, ನೀರ್ನಾಯಿ